कपिलाय नमः स्वाहा कविपूर्ण कलेवराय नमः स्वाहा कपर्दीश वरप्रदाय नमः स्वाहा कपर्दीश प्रेमलताय नमः स्वाहा कपर्दिमालिकाय नमः स्वाहा कपर्दि जपमालाढ्याय नमः स्वाहा करवीर प्रसूनदाय नमः स्वाहा करवीर प्रियप्राणाय नमः स्वाहा करवीर प्रपूजिताय नमः स्वाहा कर्णिकार समाकाराय नमः स्वाहा कर्णिकार प्रपूजिताय नमः स्वाहा करिशाग्निस्थिताय नमः स्वाहा करुषाय नमः स्वाहा कलशहात्र सुवर्णदाय नमः स्वाहा कलशाय नमः स्वाहा कलशाराध्याय नमः स्वाहा कषायाय नमः स्वाहा करिकानदाय नमः स्वाहा कपिलाय नमः स्वाहा करकण्ठे नमः स्वाहा करिकल्पलताय नमः स्वाहा कल्पमात्रे नमः स्वाहा नमः स्वाहा कामकालिकाय नमः स्वाहा कामाय नमः स्वाहा कामदेव्ये नमः स्वाहा कामेश्ये नमः स्वाहा कामसंभवाय नमः स्वाहा कामभावाय नमः स्वाहा कामरताय नमः स्वाहा कामात्ताय नमः स्वाहा काममञ्जरीय नमः स्वाहा काममञ्जीररहिताय नमः स्वाहा कामदेव प्रियान्तराय नमः स्वाहा कामकाल्ये नमः स्वाहा कामकराय नमः स्वाहा कालिकाय नमः स्वाहा नमः शारदे उमा महेश्वरी निम्बळगिಯ ನಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಯ ನಾರಮ್ಮ ಕಮ್ಮಗೊಲ್ಲನ ವೈರಿಸುತನಾದ ಸುಂದಿಲ ಕಮ್ಮಗೊಲ್ಲನ ವೈರಿಸುತನಾದ ಸುಂದಿಲ ಹೆಮ್ಮೆಯ ಗಣನಾಥನೇ ಗಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಯ ನಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಯ ನಾರಮ್ಮ ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆ ತಾಡೆಯ ನಾರಮ್ಮ ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆ ತಾಡೆಯ ನಾರಮ್ಮ ಮೂರು ಕಣ್ಣಿನ ಸೂತ ಮುರಿದಿಟ್ಟ ಚಂದ್ರನ ಮೂರು ಕಣ್ಣಿನ ಸೂತ ಮುರಿದಿಟ್ಟ ಚಂದ್ರನ ನಿರತ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಯ ನಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಯ ನಾರಮ್ಮ ಹುಟ್ಟದಟ್ಟಿಯ ಬಿಗಿದುಟ್ಟ ಚಲ್ಲಣದ ದಿಟ್ಟತ ನಿಭನಾರಮ್ಮ ಹುಟ್ಟದಟ್ಟಿಯ ಬಿಗಿದುಟ್ಟ ಚಲ್ಲಣದ ದಿಟ್ಟತ ನಿಭನಾರಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿವ ನಾರಮ್ಮ ನಮ್ಮಮ್ಮ ಶಾರದೆ ಉಮಾ
ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನಲ್ಲ ಭಾಷಿಗ ನಿವನಾರಂಗ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನಲ್ಲ ಭಾಷಿಗ ನಿವನಾರಂಗ ಲೇಸಾಗಿ ಸುಜನರ ಸಲಹುವ ಕಾಗಿನೆಲೆಯಾದಿ ಲೇಸಾದಿ ಸುಜನರ ಸಲಹುವ ಕಾಗಿನೆಲೆಯಾದಿ ಕೇಶವದಾಸ ಕಣೆ ಅಮ್ಮಯ್ಯ ನಮಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ ನಮಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿವ ಜ್ಞಾನಮ್ಮ ಕಮ್ಮಗೊಲ್ಲನ ವೈರಿಸುತನಾದ ಸುಂದಿಲ ಕಮ್ಮಗೊಲ್ಲನ ವೈರಿಸುತನಾದ ಸುಂದಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ ನಮಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ಜ್ಞಾನಮ್ಮ ನಿಮ್ಮೊಳಗಿಹ ಜ್ಞಾನಮ್ಮ ನಿಮ್ಮೊಳಗಿಹ ಜ್ಞಾನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆಯ ಕಾಲ್ಗಳ ನಾದವ ತೋರುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆಯ ಕಾಲ್ಗಳ ನಾದವ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಚಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕವೇಷ್ಟಿನ ಕದೆಯುತ್ತ ಬಾರೆ ಕನಕವೇಷ್ಟಿಯ ಕದೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ಕನಕವೇಷ್ಟಿಯ ಕದೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುಗ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಕಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತೀತಗಳ ದೇವರ ಮನೆಯಳು ಅತೀತಗಳ ದೇವರ ಮನೆಯಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಅತೀತಗಳ ದೇವರ ಮನೆಯಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುತ ಸಾಧು ಸಜ್ಜನರ ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಣಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ
ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಡಲು ಸಂಖ್ಯೆಯಿಲ್ಲದ ಭಾಗ್ಯವ ಕೊಡಲು ಕಂಕಣ ಕೈಯ ತೋರುತ್ತ ಬಾರೆ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಡಲು ಕಂಕಣ ಕೈಯ ತೋರುತ್ತ ಬಾರೆ. ಕುಂಕುಮಾಂಕಿತೆ ಪಂಕಜ ಲೋಚನ ಕುಂಕುಮಾಂಕಿತೆ ಪಂಕಜ ಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತೋಪನ ಕಾದುವೆ ಹರಿಸಿ ಸಕ್ಕರೆ ತೋಪನ ಕಾದುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತೋಪ ಕಾದುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ಗಂಗನ ಅಕ್ಕರೆಯುಳ್ಳ ಅಳಗಿರಿ ಗಂಗನ ಸುಖರಿಗೂ
लं 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 ललिता दुर्गतिनाशिनी दुर्मतिवेदिनी दुर्गतिनाशिनी दुर्मतिवेदिनी दुष्टानिशूदिनी दुर्गाम्बा दुष्टानिशूदिनी दुर्गाम्बा रविशतभाषिणी रजनिचराशिनी रविशतभाषिणी रजनिचराशिनी रक्षतु तोषिणी ललिताम्बा रक्षतु तोषिणी दुर्गाम्बा दुं 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 दुर्गा दुं 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 दुर्गा लं 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 ललिता लं 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 ललिता गणपति तोषिणी गणशतमोदिनी गणपति तोषिणी गणशतमोदिनी गन्धविलेपिनी दुर्गाम्बा गन्धविलेपिनी दुर्गाम्बा पावनरूपिणी पापनिषूदिनी पावनरूपिणी पापनिषूदिनी पालय पावनी ललिताम्बा पालय पावनी दुर्गाम्बा दुं 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 दुर्गा दुं 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 दुर्गा लं 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 ललिता लं 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 ललिता हिमगिरिवासिनी हितशतकायिनी हिमगिरिवासिनी हितशतकायिनी हरिहरकारिणी दुर्गाम्बा हरिहरकारिणी दुर्गाम्बा गुरुवररूपिणी दुरितविशोषिणी गुरुवररूपिणी दुरितविशोषिणी सच्चिदानन्दे ललिताम्बा सच्चिदानन्दे दुर्गाम्बा दुं 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 दुर्गा दुं 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 दुर्गा लं 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 ललिता लं 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 ललिता दुं 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 दुर्गा दुं 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 दुर्गा लं 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 ललिता लं 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 ललिता कदम्बवनचारिणी मुनिकदम्बकादम्बिनी हितम्बजितभूदगां सुरनितम्बिनी सेविता नवाम्बुरुहलोचना अभिनवाम्बुदश्यामलां त्रिलोचनकुटुम्बिनी त्रिपुरसुन्दरी माश्रये त्रिपुरसुन्दरी माश्रये कदम्बवनवासिनी कनकवल्लकी रागिनी महाधमणिहारिणी मुखसमुल्लसत्वारुणी दया विभवकारिणी विशदरोचनाचारिणी त्रिलोचनकुटुम्बिनी त्रिपुरसुन्दरी माश्रये त्रिपुरसुन्दरी माश्रये कदम्बवनशातया कुचवरोल्लसन्वासया कुशोपमितशैलया गुरुकृपालसद्
लीलया प्रवचिता वयं लीलया प्रवचिता वयं लीलया कदम्बवनमध्यगा
ದೇವನಃ ಸಂಭೋದರೋ ಗಜಮುಖಃ ವಾಚಸಂಧಾಂಕ್ಷಾಭಿಃ ವಿಭ್ರಧ್ಯೇಯೋ ವಿಜ್ಞಾನಃ ಕಾಮದಸ್ವರಯಾಮ್ಯಹಂ ಶ್ರೀಮನ್ಮಹಾಗಣಪತಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಕಾಳಿ ಕಾಳಿ ಮಹಾಕಾಳಿ ಭದ್ರಕಾಳಿ ನಮೋಸ್ತುತೆ ಕುಲಂಚ ಕುಲಧರ್ಮಂಚ ಮಹಂಚ ವಾ ದೇವಾಲಯ ಶ್ವೇತಾಗ್ರಾಮತ್ಯುಗ್ರಾಮಶೇಷ ತುಲಸೂಧರಂ ತ್ರಿಶೂಲಂ ಪಾತುನೋರ್ಭೀತೇರ್ಭದ್ರಕಾಳಿ ನಮೋಸ್ತುತೆ ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಕಾಶನಂ ಸವರ್ಣವರ್ಣವರ್ಣಂ ಸವಿद्धಂ ವಿಶ್ವದಾಮುಖಂ ಕಲಶಕೀರ್ತಿಮವಿಶ್ಚ ಪ್ರಜ್ಞಾಂ ಮೇಧಾಂ ಶ್ರಿಯಂಬಗಂ ಯೋಗ್ಯತಾಂ ಪಾಪಹಾನಿಂಚ ಪುಣ್ಯವೃದ್ಧಿಂ ಚ ಸಾಧಯೇತ್ ಋಣರೋಗಾದಿದಾರಿದ್ರ್ಯಮಾಪಕ್ಷತಪರುತ್ಯವಃ ಪ್ರಿಯಶೋಕಮನಸ್ತಾವಾ ನಶ್ಯಂತು ಮಮ ಸರ್ವದಾ. ಎಲ್ಲ ಭಕ್ತಾದಿಗಳು ಈ ಪೂರ್ಣಾವಧಿಯ ಪ್ರಸನ್ನ ಕಾಲದಲ್ಲಿ ಆ ಭಗವತಿ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಯಜ್ಞೇನ ಸರ್ವಕಾಮಾನಾಂ ಸಮೃದ್ಧಿರ್ವಜಾಯತೆ ಅಂತ ವಿಶೇಷವಾಗಿ ಕಲಿಯುಗದಲ್ಲಿ ಯಜ್ಞ ಮುಖಾಂತರವಾಗಿ ದೇವರನ್ನ ಆರಾಧನೆ ಮಾಡಿದ್ರೆ ನಮ್ಮ ಎಲ್ಲ ಕಾಮನೆಗಳು ಸಹಿತ ಅತಿ ಶೀಘ್ರವಾಗಿ ಈಡೇರುತ್ತದೆ ಅಂತ ಶಾಸ್ತ್ರಗಾರರ ಅಭಿಮತ. ಯಾಕಂತ ಹೇಳಿದ್ರೆ ಅಗ್ನಿ ಅಂತಕ್ಕಂಥದ್ದು ಪ್ರತ್ಯಕ್ಷ ದೇವತಾ ಅಂತ. ಅಗ್ನಿಯನ್ನ ವಿಶೇಷ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆರಾಧನೆ ಮಾಡಿದ್ರೆ ನಮ್ಮ ಅಭಿಷ್ಟ ಅಂತಕ್ಕಂಥದ್ದು ಈಡೇರುತ್ತದೆ ಅಂತ ಶಾಸ್ತ್ರಗಾರರು ಹೇಳಿದ್ದಾರೆ. ಈ ದಿನ ವರ್ಧಂತಿ ಉತ್ಸವದ ಅಂಗವಾಗಿ ಬೆಳಿಗ್ಗೆ ದಿನ ಮಹಾಕಾಳಿ ಮಂತ್ರದೇವತೆ ಎಲ್ಲ ಧರ್ಮದೇವತೆಗಳಿಗೆ ಬೇಕಾದಂತಹ ಪ್ರಧಾನ ಹೋಮ, ಕಲಶಾಭಿಷೇಕ, ಪ್ರಸನ್ನ ಪೂಜೆ, ಹಾಗೆ ಈ ಮುಸ್ಸಂಜೆ ಕಾಲದಲ್ಲಿ ವಿಶೇಷವಾಗಿ ಸಹಸ್ರ ಕದಲಿಯಾಗ ಕಕಾರ ಸಹಸ್ರನಾಮದಿಂದ ಕಾಳಿಯ ಸಹಸ್ರನಾಮದಿಂದ ಕದಲಿಯಾಗವನ್ನು ಭಗವತಿಗೆ ಅರ್ಪಣೆ ಮಾಡಿದ್ದೇವೆ ಅಂತ ವಿಶೇಷವಾಗಿ ದೇವಿಯನ್ನು ಶಾಸ್ತ್ರದಲ್ಲಿ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಅಂತ, ಅಂದ್ರೆ ಇಡೀ ಜಗತ್ತಿಗೆ ತಾಯಿಯ ಸ್ವರೂಪಗಳು ಅಂತ. ಅವರನ್ನು ಆರಾಧನೆ ಮಾಡಿದ್ರೆ ನಮಗೆ ತಾಯಿಯಾದವಳು ಏನೆಲ್ಲ ನೀಡ್ತಾರೆ ಅದನ್ನೆಲ್ಲ ನಮಗೆ ಅನುಗ್ರಹ ಮಾಡಿಸಿಕೊಡ್ತಾರೆ ಅಂತ. ಮಕ್ಕಳು ಪ್ರಥಮವಾಗಿ ಯಾರ ಹತ್ರ ಕೇಳುವಂತ ಕೇಳಿದ್ರೆ ತಂದೆ ಹತ್ರ ಹೋಗಿ ಯಾವುದನ್ನು ಕೇಳುವುದಿಲ್ಲ. ತಾಯಿ ಹತ್ರ ಅವರು ಏನು ಬೇಡಿಕೆ ಇತ್ತು ತಾಯಿ ಹತ್ರ ಒಪ್ಪಿಸ್ತಕ್ಕಂಥದ್ದು, ತಾಯಿ ನಂತರವಾಗಿ ತಂದೆಗೆ ಹೇಳಿ ಅದನ್ನೆಲ್ಲ ಈಡೇರಿಸ್ತಕ್ಕಂಥದ್ದು ಅಂತ. ಅಂತಹ ತಾಯಿಯ ಸ್ವರೂಪವಾಗಿರ್ತಕ್ಕಂತಹ ಮಹಾಕಾಳಿ ಅಂತ ವಿಶೇಷವಾಗಿ ಅವರನ್ನು ಆರಾಧನೆ ಮಾಡಿದ್ದೇವೆ. ಅಂದ್ರೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಯ ಸ್ವರೂಪವಾಗಿರ್ತಕ್ಕಂಥದ್ದು ಅಂತ ವಿಶೇಷವಾಗಿ. ಯಾಕಂದ್ರೆ ಎಲ್ಲ ಒಂದು ಕಾರ್ಯ ನಡೆಯಬೇಕಾದ್ರೆ, ಒಂದು ಕೆಲಸ ಆಗಬೇಕಾದ್ರೆ ಈ ಮೂರು ಶಕ್ತಿಯ ಅನುಗ್ರಹ ನಮಗೆ ಬೇಕು ಅಂತ. ಯಾಕಂತ ಹೇಳಿದ್ರೆ ಒಂದು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ನಮಗೆ ಅದ್ರ ಬಗ್ಗೆ ಮಾಡ್ಬೇಕಂತ ಒಂದು ಮನಸ್ಸು ಬರಬೇಕು, ಇಚ್ಛೆ ಬರಬೇಕು. ಖಾಲಿ ಇಚ್ಛೆ ಬಂದ್ರೆ ಸಾಕಾಗುದಿಲ್ಲ. ಅದ್ರ ಬಗ್ಗೆ ಒಂದು ಸ್ವಲ್ಪನಾದ್ರೂ ಜ್ಞಾನ ಬೇಕು, ಅದ್ರ ಬಗ್ಗೆ ತಿಳುವಳಿಕೆ ಬೇಕು. ತಿಳುವಳಿಕೆ ಇದ್ರೆ ಮಾತ್ರ ಆ ಕೆಲಸವನ್ನು ಮಾಡ್ಲಿಕ್ಕೆ ಆಗ್ತದೆ ಅಂತ ಅರ್ಥ. ಹಾಗೆ ಆ ತಿಳುವಳಿಕೆ ಮತ್ತು ಜ್ಞಾನ ಇದ್ರೆ ಅದು ಸಾಕಾಗುದಿಲ್ಲ. ವಿಶೇಷವಾಗಿ ಆ ಕಾರ್ಯದಲ್ಲಿ ನಾವು ಪ್ರವೃತ್ತಿ ಆಗಬೇಕು, ಆ ಕೆಲಸವನ್ನು ಮಾಡಬೇಕು. ಅದು ಮಾಡಿದ್ರೆ ಮಾತ್ರ ಆ ಕೆಲಸ ಅಂತಕ್ಕಂಥದ್ದು ಪರಿಪೂರ್ಣ ಆಗ್ತದೆ ಅಂತ ಅರ್ಥ. ವಿಶೇಷವಾಗಿ ಈ ಶಕ್ತಿತ್ರಯ ಸ್ವರೂಪಿಣಿಯಾಗಿರ್ತಕ್ಕಂತಹ ದೇವಿಯನ್ನ ವಿಶೇಷ ರೀತಿಯಲ್ಲಿ ಮಂಡಲ ಮಧ್ಯದಲ್ಲಿ, ಹೋಮ ಮಧ್ಯದಲ್ಲಿ ಆರಾಧನೆ ಮಾಡಿದ್ದೇವೆ. ಅದರಿಂದ ದುರ್ಗೆ ಸ್ಮೃತ ಹರದಿ ಭೀಷಿ ಮಶೇಷ ಜಂತು ಅಂತ ಅವಳನ್ನ ಸ್ಮರಣೆ ಮಾಡಿದ್ರೆ ಸಾಕಂತೆ ಬರ್ತಕ್ಕಂಥ ಎಲ್ಲ ಆಪತ್ತುಗಳನ್ನೆಲ್ಲ ನಾಶ ಮಾಡಿ ವಿಶೇಷವಾಗಿ ಶುಭಾಂಗದಾತಿ ಅಂತ ಮಂಗಲವನ್ನು, ಶುಭವನ್ನು ಅನುಗ್ರಹ ಮಾಡಿಸಿಕೊಡ್ತಾರೆ ಅಂತ ಶಾಸ್ತ್ರಗಾರರು ಹೇಳಿದ್ದಾರೆ. ಅದೇ ರೀತಿಯಾಗಿ ಒಂದು ಆ ದೇವಿ ಮಹಾತ್ಮೆಗೆ ಒಂದು ಮಾತು ಬರ್ತದೆ, ದೃಷ್ಟೇವ ಕಿನ್ನಲವದೇ ಭಗವತಿ ಕಸ್ಮಾರ್ ಅಂತ. ಅಂದ್ರೆ ಭಗವತಿ ಆ ಶುಂಭ ರಕ್ತ ಬೀಜ ಸುರಕ್ಷತೆ ಎಲ್ಲ ಸಹಸ್ರಾರು ವರ್ಷಗಳ ಕಾಲ ಯುದ್ಧವನ್ನು ಮಾಡಿದರು ಅಂತ. ಯುದ್ಧ ಯಾಕೆ ಮಾಡ್ತಾರೆ? ಅವಳಿಗೆ ಒಂದು ದೃಷ್ಟಿ ಸಾಕು. ದೇವಿಯ ಒಂದು ದೃಷ್ಟಿಯಿಂದ ಇಡೀ ಏನು ರಾಕ್ಷಸ ಕುಲವನ್ನೇ ಸಂಹಾರ ಮಾಡಬಹುದು. ಯಾಕೆ ಯುದ್ಧ ಮಾಡ್ತಾರೆ ಅಂತ ಕೇಳಿದ್ರೆ ಶಾಸ್ತ್ರದಲ್ಲಿ ಒಂದು ಮಾತುಂಟು, ಯಾರು ಯುದ್ಧ ಮಾಡುವಾಗ ಸಾಯ್ತಾರೋ ಅವರಿಗೆ ನೇರವಾದ ಮೋಕ್ಷ ಸಿಗ್ತದೆ ಅಂತ ಅರ್ಥ. ಯುದ್ಧ ಭೂಮಿಯಲ್ಲಿ ವೀರಾವೇಶವಾಗಿ ಹೋರಾಡಿ ಸತ್ರೆ ಅವರಿಗೆ ನೇರವಾದಂತ ಮೋಕ್ಷ ಸಿಗ್ತದೆ ಅಂತ. ಆ ದೃಷ್ಟಿಯಿಂದ ಅವಳು ಆ ರಾಕ್ಷಸರೊಟ್ಟಿಗೆ, ಅಂದ್ರೆ ರಾಕ್ಷಸರಿಗೂ ಸಹಿತವಾಗಿ ಆ ಮೋಕ್ಷವನ್ನು ಕೊಡಬೇಕಂತ ಒಂದು ಚಿತ್ತದಿಂದ ಅವಳು ಆ ರಾಕ್ಷಸರೊಟ್ಟಿಗೆ ಸಹಸ್ರಾರು ವರ್ಷಗಳ ಕಾಲ, ಪಂಚವರ್ಷ ಸಹಸ್ರಾಣಿ ಅಂತ 5,000 ವರ್ಷಗಳ ಕಾಲ ಯುದ್ಧವನ್ನು ಮಾಡಿ ಅವರು ಸಂಹಾರ ಮಾಡಿದ್ದು ಅಂತ. ಯಾಕಂತ ಕೇಳಿದ್ರೆ ನಾವು
ನಿತ್ಯವೂ ಸಹಿತ ಅವನ್ನ ಭಗವತಿಯನ್ನು ಆರಾಧನೆ ಮಾಡ್ತಾ ಇದ್ದೇವೆ, ಸೇವೆಯನ್ನು ಮಾಡ್ತಾ ಇದ್ದೇವೆ. ನಾವು ಇಷ್ಟೆಲ್ಲ ಸೇವೆ ಮಾಡುವಾಗ ಖಂಡಿತವಾಗಿಯೂ ಅವಳು ನಮಗೆ ಬೇಕಾದಂತಹ ಒಳ್ಳೆಯ ಅನುಗ್ರಹ ಮಾಡಿಸಿ ನಡೆಸಿಕೊಡ್ತಾಳೆ ಅಂತ. ಅದರಿಂದ ವಿಶೇಷವಾಗಿ ಶುಭ ಸಂದರ್ಭದಲ್ಲಿ ಭಗವತಿಯನ್ನ ಆರಾಧನೆ ಮಾಡಿದ್ದೇವೆ. ಮಾಡತಕ್ಕಂಥ ಹೋಮದಿಂದ ಮಹಾಪೂಜೆಯಿಂದ ಭಗವತಿ ಸುಪ್ರೀತರಾಗುವ ಮೂಲಕವಾಗಿ ಬೇಕಾದಂತಹ ಒಳ್ಳೆಯ ಸಂಪತ್ತು, ದೇಹಕ್ಕೆ ಬೇಕಾದಂತಹ ಆರೋಗ್ಯ, ಮನಸ್ಸಿಗೆ ಬೇಕಾದಂತಹ ಸಂಪತ್ತನ್ನು ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿಯನ್ನು ಇಡೀ ಕುಟುಂಬಕ್ಕೆ ಹಾಗೆ ಇದು ಬರ್ತಕ್ಕಂತಹ ಎಲ್ಲ ಭಕ್ತ ಜನಗಳಿಗೂ ಸಹಿತ ಅನುಗ್ರಹ ಮಾಡಿಸಿ ನಡೆಸಿಕೊಳ್ಳಿ ಅಂತ ಪ್ರಸನ್ನ ಕಾಲದಲ್ಲಿ ಆ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ನಮೋ ದೇವ್ಯೇ ಮಹಾದೇವ್ಯೇ ಶಿವಾಯೇ ಸತತಂ ನಮಃ. ನಮಃ ಪ್ರಕೃತೆ ಭದ್ರಾಯೇ ನಿಯತಾ ಪ್ರಣದಾತ್ಮನಾ. ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ.